ಕಡಬದ ರೆಂಜಿಲಾಡಿ ಗ್ರಾಮದ ಪೇರಡ್ಕದ ಇಮಾನ್ಯುಯಲ್ ಅಸೆಂಬ್ಲಿ ಆಫ್ ಗಾಡ್ ಚರ್ಚ್ನಲ್ಲಿ ಅಪರಿಚಿತರು ದಾಂಧಲೆ ನಡೆಸಿರುವ ಬಗ್ಗೆ ದೂರು ದಾಖಲಾಗಿದೆ. ಈ ಚರ್ಚಿನ ಮುಖ್ಯಸ್ಥರಾದ ಫಾಸ್ಟರ್ ಜೋಸ್ ವರ್ಗೀಸ್ ಅವರು ಕಡಬ ಠಾಣೆಯಲ್ಲಿ ನಿನ್ನೆ ಸಂಜೆ ದೂರು ದಾಖಲಿಸಿದ್ದು, ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕಡಬ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿ ದಿನಾಂಕ 5/5/2022 ಒಂದು ಪ್ರಕರಣ ದಾಖಲಾಗಿರುತ್ತದೆ. ಪ್ರಕರಣದಲ್ಲಿ ಫಿರ್ಯಾದಿದಾರರು ಫಾದರ್ ಜಾನ್ ವರ್ಗೀಸ್, ಇಮ್ಯಾನ್ಯುಯಲ್ ಅಸೆಂಬ್ಲಿ ಆಫ್ ಗಾಡ್ ಪೇರಡ್ಕ ಇವರು ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅವರು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಆ ಗ್ರಾಮದಲ್ಲಿರುವ ಒಂದು ಚರ್ಚಿನ ಮೇಲುಗಡೆ ಇರುವಂಥ ಒಂದು ಶಿಲುಬೆಯನ್ನು ಯಾರು ದುಷ್ಕರ್ಮಿಗಳು ಕಿಡಿಗೇಡಿಗಳು ನಾಶಪಡಿಸಿರುತ್ತಾರೆ ಮತ್ತು ಅಲ್ಲಿ ಭಗವಾ ಧ್ವಜವನ್ನು ಹಾಕಿರುತ್ತಾರೆ. ಅದೇ ರೀತಿ ಒಳಗಡೆ ಹನುಮಂತರ ಆರಾಧ್ಯ ದೈವರಾದ ಹನುಮಂತರ ಫೋಟೋವನ್ನು ಇರಿಸಿರುತ್ತಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದು ಅಲ್ಲದೆ ಅಲ್ಲಿರುವಂತಹ ಮೀಟರನ್ನು ಸಹ ನಾಶಪಡಿಸಿರ್ತಾರೆ ಮತ್ತು ಕೆಲವು ವಿದ್ಯುತ್ ಬಲ್ಬ್ಗಳನ್ನು ಸಹ ತಗೊಂಡು ಹೋಗಿರುತ್ತಾರೆ. ಆ ರೀತಿ ಒಂದು ಕಂಪ್ಲೇಂಟ್ ಅವರು ಕೊಟ್ಟಿರ್ತಾರೆ. ಇದರ ಜೊತೆಗೆ ಸುಮಾರು 14,000 ಮೌಲ್ಯ ಇರುವಂತಹ ಪ್ಲಂಬಿಂಗ್ ಪೈಪನ್ನು ಸಹ ನಾಶಪಡಿಸಿರುತ್ತಾರೆ ಅಂತ ಕಂಪ್ಲೇಂಟಲ್ಲಿ ನಮೂದು ಮಾಡಿರ್ತಾರೆ. ಇದು ಘಟನೆ ದಿನಾಂಕ 1/5/2022 ನಡೆದಿರುತ್ತದೆ. ಅದಲ್ಲದೆ ನಿನ್ನೆ ದಿನಾಂಕ 4/5/2022 ರಾತ್ರಿ ಕಟ್ಟಡಕ್ಕೆ ಅಳವಡಿಸಿದ್ದ ವಿದ್ಯುತ್ ಕಂಬದಿಂದ